ದೇಶದ ಪ್ರತಿಯೊಂದು ಮನೆಯ ತಾಯಂದಿರು ಹೊಗೆಯನ್ನ ನುಂಗಿ ಅನಾರೋಗ್ಯಕ್ಕೆ ಈಡಾಗಬಾರದು ಎನ್ನುವುದು ಉಜ್ವಲ ಯೋಜನೆಯ ಮೂಲ ಉದ್ದೇಶ. ಮಹಿಳೆಯರ ಆರೋಗ್ಯ ಕಾಳಜಿಯ ಉದ್ದೇಶವನ್ನಿಟ್ಟುಕೊಂಡು ಹೊಗೆ ರಹಿತ ದೇಶ ನಿರ್ಮಾಣ ಹಾಗೂ ಕಾಡು ರಕ್ಷಣೆಯ ಚಿಂತನೆಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಆರಂಭಿಸಿದ್ದಾರೆ ಎಂದು ಶಿವಮೊಗ್ಗ ಲೋಕಸಭಾ ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಹೆಮ್ಮಾಡಿ ಆದರ್ಶ ಯುವಕ ಮಂಡಲ ಸಭಾಂಗಣದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಸ್ಟವ್ ಸಿಲಿಂಡರ್ ವಿತರಿಸಿ ಅವರು ಮಾತನಾಡಿದರು. ಶಿವಮೊಗ್ಗ ಲೋಕಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ 42,000 ಮಂದಿಗೆ ಉಜ್ವಲ ಯೋಜನೆಯ ಗ್ಯಾಸ್ ಸಿಲಿಂಡರ್ ಅನ್ನು ವಿತರಿಸಲಾಗಿದೆ. ಬಾಕಿ ಇರುವ ಅರ್ಹ 12,000 ಮಂದಿ ಬಿಪಿಎಲ್ ಫಲಾನುಭವಿಗಳಿಗೆ ಮಾರ್ಚ್ 15ರೊಳಗೆ ಉಜ್ವಲ ಅನಿಲ ಸಂಪರ್ಕ ಕಲ್ಪಿಸಲಾಗುವುದು. ಅರ್ಹರೆಲ್ಲರಿಗೂ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆ ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಸನ್ಮಾನಿತ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇಡೀ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 2011ನೇ ಸೋಶೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಪ್ರಕಾರ ಸುಮಾರು 42,000 ಕುಟುಂಬಗಳಿಗೆ ಈಗ ಆಲ್ರೆಡಿ ಈ ಒಂದು ಅನಿಲ ಸಂಪರ್ಕ ವ್ಯವಸ್ಥೆಯನ್ನ ಕೊಡುವಂತ ಪ್ರಯತ್ನ ಈಗ ಆಲ್ರೆಡಿ ಆಗಿದೆ. ಇನ್ನು ಉಳಿದಂತ 12,500 ಕುಟುಂಬ ಬಿಪಿಎಲ್ ಕುಟುಂಬ 2011ನೇ ಇಸ್ವಿಯಿಂದ ಇವತ್ತಿನವರೆಗೂ ಕೂಡ ಸುಮಾರು 12,000 ಕುಟುಂಬಗಳಿಗೆ ಇಡೀ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಯೋಜನೆಯನ್ನ ನಮ್ಮೆಲ್ಲ ಕುಟುಂಬಗಳಿಗೆ ಮುಟ್ಟಿಸುವಂತ ಕಾರ್ಯಕ್ರಮದ ಉದ್ಘಾಟನೆಯನ್ನ ಇವತ್ತು ನಮ್ಮ ಬೈಂದೂರಿನಲ್ಲಿ ಅಧಿಕೃತವಾಗಿ ಬೆಳಗ್ಗೆ ಉದ್ಘಾಟನೆ ನಾವೆಲ್ಲ ಕೂಡ ಮಾಡಿದ್ದೀವಿ. ಕುಂದಾಪುರ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶ್ಯಾಮಲಾ ಕುಂದರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ನಾರಾಯಣ್ ಕೆ ಬುಚಾಡಿ, ಸದಸ್ಯರಾದ ರಾಜು ದೇವಾಡಿಗ, ಸುರೇಂದ್ರ ಕಾರ್ವಿ, ಕರಣ್ ಪೂಜಾರಿ, ತಹಶೀಲ್ದಾರ್ ತಿಪ್ಪೇಸ್ವಾಮಿ, ನೋಡಲ್ ಅಧಿಕಾರಿ ಜುನೇಜ್, ವಿವಿಧ ಗ್ಯಾಸ್ ಏಜೆನ್ಸಿಯ ವೆಂಕಟೇಶ್ ಗಿಣಿ, ರಾಜೇಶ್, ಪ್ರವೀಣ್ ಕುಮಾರ್, ಸತೀಶ್ ಹೆಮ್ಮಾಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜ್ಯೋತಿ ಹರೀಶ್ ಭಂಡಾರಿ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿಪೋ ನ್ಯೂಸ್ 24/7 ಕುಂದಾಪುರ.